ನಾನು ಕೂಡ ಗಾಮಾ ವೇವ್ಸ್ ಅನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡ್ತೇನೆ. ಹೇಗೆ ಅಂದರೆ ಕಣ್ಣು ಮುಚ್ಚಿ ಕೂತ್ಕೊಂಡು ಈ ವೇವ್ಸ್ನ ಶಬ್ದವನ್ನು ನಾವು ಹೇಳ್ತಾ ಇರೋದು. ನೋಡಿ ಇಲ್ಲಿ ಸನ್ರೈಸ್ ಬೋಟಿಂಗ್ ಆ್ಯಂಡ್ ಶಾರ್ಕ್ ಇತ್ತಂತೆ. ಎಂತ ಎಂತಾನೆ ಹೇಳೋದು. ನಾನು ಕೂಡ ಗಾಮಾ ವೇವ್ಸ್ ಅನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡ್ತೇನೆ. ಹೇಗೆ ಅಂದರೆ ಕಣ್ಣು ಮುಚ್ಚಿ ಕೂತ್ಕೊಂಡು ಈ ವೇವ್ಸ್ನ ಶಬ್ದವನ್ನು ನಾವು ಏನು ಮಾಡೋದು ಕೇಳ್ತಾ ಇರೋದು. ಹಾಯ್, ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಫಸ್ಟಿಗೆ ಉಂಟಲ್ಲ, ನಿಮ್ಮ ಹತ್ರ ಎಲ್ಲರ ಹತ್ರ ಸಹ ನಾನೊಂದು ಸಾರಿ ಕೇಳ್ತೇನೆ. ಯಾಕಂತ ಹೇಳಿದರೆ ನನಗೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ನಿಮ್ಮನ್ನೊಂದು ಎಕ್ಸ್ಪೆಕ್ಟೇಷನಲ್ಲಿ ಕೂತ್ಕೊಳಿಸ್ತೇನೆ, ಆಮೇಲೆ ಹೇಳ್ದೆ ಕೇಳದೆ ಪರಾರಿ ಆಗ್ತಾರೆ ಹೇಳ್ತಾರಲ್ಲ, ಆ ಥರ ಕಂಟಿನ್ಯೂಸ್ ಆಗಿ ವೀಡಿಯೋವೇನೊಂದು ಬರ್ತಾ ಇಲ್ಲ. ಅದಕ್ಕೆ ಕೆಲವು ಸಣ್ಣ ಸಣ್ಣ ರೀಸನ್ಸ್ ಎಲ್ಲ ಉಂಟು. ಪ್ರಯತ್ನ ಪಟ್ಟರೆ ಮೋಸ್ಟ್ಲಿ ಆಗ್ತಿತ್ತ ಏನೋ. ಅಂದರೆ ಕರೆಕ್ಟಾಗಿ ಹೇಳಬೇಕಂದ್ರೆ ನಾನೊಂದು ಹರಿಕತೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದೆ. ಸೊ ಅದರ ಪ್ರಾಕ್ಟೀಸಿಗೆ ಅಂತ ಹೊರಟೆ, ಇದೆಲ್ಲ ಸೈಡ್ ಲೈನ್ ಮಾಡಿದೆ. ಆಮೇಲೆ ನಮ್ಮದು ಶಾಲೆದು ಸ್ಕೂಲ್ ಡೇ ಪ್ರಾಕ್ಟೀಸ್ ಅಂತ ಬಂತು. ಹೀಗೆ ಒಂದೊಂದು ಕೆಲಸ ಅಂತ ಆಗುವಾಗ ನಮಗೆ ನಮ್ಮ ಪ್ರಿಯಾರಿಟೀಸ್ ಯಾವುದು ಅಂತ ಹೇಳಿ ಅದನ್ನೊಂದು ಐಡೆಂಟಿಫೈ ಮಾಡಿ ಮುಂದೆ ಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ, ಆಯಿತಾ, ನನಗೆ ಪರ್ಸ್ನಲಿ. ಸೊ ನಂದು ಇದು ಬ್ಲಾಗಿಂಗ್ ಒಂದು ಸೈಡ್ ಲೈನ್ ಆಯಿತು. ಮಾರ್ನಿಂಗ್, ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಈಗ ನಾವು ಮನೆಯ 4 ಜನ ಕೂಡ ಇವತ್ತು ನಾವೊಂದು ತುಂಬ ಸ್ಪೆಷಲ್ ಆದಂತಹ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ, ಆಯಿತಾ. ಅದು ಎಂತ ಅಂತ ಹೇಳಿದರೆ ನೀವು ಇಲ್ಲಿವರೆಗೆ ನನ್ನ ವಿಡಿಯೋದಲ್ಲಿ ನೋಡಿಯೇ ಇರಲಿಕ್ಕಿಲ್ಲ. ಅಂತಹ ಒಂದು ಸ್ಪೆಷಲ್ ಆ್ಯಕ್ಟಿವಿಟಿ ಮತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಅದು ಕೂಡ ಬೆಳಿಗ್ಗೆ ನಾವು ಎದ್ದ ತಕ್ಷಣ ಫಸ್ಟ್ ಹೋಗ್ತಾ ಇದ್ದೇವೆ ಅಲ್ಲಿಗೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೇವೆ, ಎಂಥ ವಿಷಯ ಅಂತ ಹೇಳಿ ನೀವು ನೋಡಿ. ಇದು ನಮ್ಮ ಊರಿನ ಪಕ್ಕದಲ್ಲಿ ಇರುವಂತಹ ವೆಂಕಟರಮಣ ದೇವಸ್ಥಾನ, ಪೆರಂಪಳ್ಳಿ ಅಂತ ಹೇಳ್ತಾರೆ ಇಲ್ಲಿಗೆ, ಪೆರಂಪಳ್ಳಿ ವೆಂಕಟರಮಣ ದೇವಸ್ಥಾನ ಅಂತ ಹೇಳಿ. ನಾವೀಗ ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದೇವೆ. ನೋಡಿ, ಇದು ಪರಿವಾರ ಪಂಜುರ್ಲಿ ಬೈತಾಡಿ ದೇವಸ್ಥಾನ ಅಂತ ಹೇಳಿ. ಇಲ್ಲಿ ಒಂದು ಸುಂದರವಾದ ಕೊಳ ಉಂಟು. ನೋಡಿ ಎಷ್ಟು ಚಂದದ ಕೊಳ. ಇಲ್ಲಿ ನಾವು ಏನು ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿ ಈಗ ನಿಮಗೆ ನಾನು ನೋಡುವಾಗ ಅರ್ಥ ಆಗಿರ್ಬೋದಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲ ನಿಮಗೆ ಚಂದದ ವಿಡಿಯೋಸು, ಚಂದದ ಸೀನರೀಸ್ ಎಲ್ಲ ನೋಡಲಿಕ್ಕೆ ಸಿಗ್ತದೆ, ಆಯಿತಾ. ಎನ್ನಪ್ಪಗ 4ನೇ ಕ್ಲಾಸ್. ನನ್ನ ಹಸ್ಬೆಂಡಿದ್ದು ಒತ್ತಾಯಕ್ಕೆ ನಾನೀಗ ಈ ಸ್ವಿಮ್ಮಿಂಗ್ ಕಲಿಯೋದಾಯ್ತಾ. ಇಲ್ಲಾಂದರೆ ಈ ಬೆಳಿಗ್ಗೆ ಈ ಚಳಿಗೆ ನೀರಿಗೆ ಇಳಿಯೋದಂದರೆ ಯಾರಿಗೆ ಇಷ್ಟ ಹೇಳಿ. ಹಾಗೆ ನಾನು ಫಸ್ಟಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾನು ಫಸ್ಟಿಗೆ ಹಸ್ಬೆಂಡ್ ಕರ್ಕೊಂಡು ಹೋಗುವಾಗ ಅಲ್ಲಿ ಸ್ವಿಮ್ಮಿಂಗ್ ಕಲಿಸುವವರೇ ಇದ್ದಾರೆ. ಹಾಗೆ ಇಲ್ಲಿ ತುಂಬ ಜನ ಬರ್ತಾರೆ, ಮಕ್ಕಳು, ದೊಡ್ಡವರು, ಏಜ್ ಆದವರು ಎಲ್ಲರೂ ಸಹ ಬರ್ತಾರೆ. ನನ್ನ ಏಜಿನ ಲೇಡೀಸ್ ಕೂಡ ತುಂಬ ಜನ ಇದ್ದಾರೆ. ಹಾಗೆ ತುಂಬ ಕಂಫರ್ಟ್ ಉಂಟು ನನಗೆ ಇಲ್ಲಿ. ಬುಳಿಪೇಲೆ ಬಂಡಿ. ಈಗ ನಾವು ಉಂಟಲ್ಲ, ಇಲ್ಲಿ ಒಂದು ಸಣ್ಣ ಐಲ್ಯಾಂಡ್ ಉಂಟಾಯ್ತಾ, ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲೇ ಹತ್ರ ಅಂತೆ, ಒಂದು 30 ಮಿನಿಟ್ಸ್ ಉಂಟು. ತುಂಬ ಗಾಳಿ ಸಹ ಉಂಟಾಯ್ತಾ. ಸೊ ಮಳೆ ಬರೋ ಲಕ್ಷಣ ಸಹ ಉಂಟು. ನೋಡಿ, ಭಯಂಕರ ಗಾಳಿ ಉಂಟು, ಫುಲ್ಲು ಕ್ಲೌಡ್ಸ್ ಆಯ್ತಾ. ನೋಡಿ, ನಾವು ಒಂದು ಬ್ಯೂಟಿಫುಲ್ ಆದ ಸ್ಪಾಟಿಗೆ ಬಂದಿದ್ದೇವೆ. ಆ ಕಡೆ ಫುಲ್ಲು ಸಮುದ್ರ ನೋಡಿ, ಆ ಕಡೆ ಫುಲ್ಲು ನದಿ. ಇಬ್ರು ಹತ್ತಿಕೊಂಡು ಹೋಗಿ ಆಯಿತು. ನನ್ನ ಹಸ್ಬೆಂಡ್ ಆ ಕಡೆಯಿಂದ ಹೋಗ್ತಾ ಇದ್ದಾರೆ. ನಾನು ಕೂಡ ನನ್ನ ಹಸ್ಬೆಂಡನ್ನು ಫಾಲೋ ಮಾಡ್ತೇನೆ. ಕಯಾಕಿಂಗ್ ಉಂಟಂತೆ, ಬೋಟಿಂಗ್ ಉಂಟಂತೆ, ಆಯಿತಾ. ಇಲ್ಲಿ ನೋಡಿ, ಹೀಗೆ ಕಲ್ಲಿನ ಮೇಲೆ ಏರಿ ಬರಬೇಕು, ಮತ್ತೆ ಇಲ್ಲಿ ಇಳಿಲಿಕ್ಕಾಗೋದಿಲ್ಲ. ಎಂತ ನೋಡಿ, ಅಲ್ಲಿ ಬೋಟ್ ಎಲ್ಲ ಉಂಟು ನೋಡಿ. ಎಲ್ಲ ಆಚೆ ಸೈಡ್ ಹೋಗಿ ಇಳಿಬೇಕು ಕಾಣ್ತದೆ. ಪೈ ಪೈ ಬೋಯ್. जायतो जायतो ब्रिटिश हिंदुआ
ಹಾಂ ಹಾಂ ಏತ್ಲಾ ನೀರು ಸೂರಿತ್ತಂತ ಇಂಚಿನ ಜಾಗೆಡ್ ಬ್ಯಾಕ್ ವಾಟರ್ಸ್ ಪುರಾ ಪುಣ ಬೀಡ್ ಲೆಕ್ಕನೆ ಏತ ಅವೊಂದು ಪುಣ ಬೇತೆ ಬೇತೆ ಜೀವಿಗೆ ಪುರಾ ಅಂದ ಕೋಡೆ ತೈಕ್ಲಿ ನೀ ತೈಕ್ಲಿ ಜಾಯ್ತ ಡಿಫ್ರೆನ್ಸ್ ಗೊತ್ತಿದ್ದು ಕೋಡೆ ತೈಟ್ ಕಲ್ಲಿದ್ದ ಮುಳು ಫುಲ್ ನಿನ್ನೆ ಫುಲ್ ರಾಕ್ ಇತ್ತಲ್ಲ, ದೊಡ್ಡ ಬಂಡೆ ಇತ್ತಲ್ಲ. ಇಲ್ಲಿ ನೋಡಿ ಸೈಲೆಂಟ್ ಸಮುದ್ರ. ಅವಳಿಗೆ ಕಲ್ಲು ಉಂಡು ಕಪ್ಪುದು ಹೌನಾಯಿ. ನಾವೀಗ ಫಸ್ಟಿಗೆ ಉಂಟಲ್ಲ ಆ ಸೈಡ್ ನೋಡಿ ಬರುವ, ನದಿ ಉಂಟಲ್ಲ ಅಲ್ಲಿಗೆ ಹೋಗುವ ಆಯ್ತಾ. ಕಯಾಕಿಂಗ್ ಮತ್ತು ಬೋಟಿಂಗ್ ಇರುದಲ್ಲಿ, ಇಲ್ಲಿ ಸಮುದ್ರದಲ್ಲಿ ನೀರಲ್ಲಿ ಆಡ್ಬೋದು ಬೇಕಿದ್ರೆ. ಇಲ್ಲಿ ಬೋಟಿಂಗ್ ಎಲ್ಲ ಉಂಟು, ಅಲ್ಲಿಗೆ ಹೋಗುವ. ಮತ್ತೆ ನೋಡಿ ಇಲ್ಲಿ ಸನ್ರೈಸ್ ಬೋಟಿಂಗ್ ಆ್ಯಂಡ್ ಕಯಾಕಿಂಗ್, ಮ್ಯಾಂಗ್ರೋವ್ ಟೂರ್, ವಾವ್ ಕಯಾಕಿಂಗ್, ಸನ್ರೈಸ್ ಟೂರ್. ಓ ಇಡೆ ಬೊಲ್ಚಾನ ಬರಡು, ಡಾಲ್ಫಿನ್ ವ್ಯೂ ಪಾಯಿಂಟ್, ವಾವ್, ಬೋಟ್ ರೈಡ್, ಸ್ವಿಮ್ಮಿಂಗ್, ವಾವ್, ಇಷ್ಟೆಲ್ಲ ಉಂಟು ಇಲ್ಲಿ. ನೋಡುವ ಹೋಗುವ. ನೋಡಿ ಸನ್ರೈಸ್ ನೋಡ್ಲಿಕ್ಕೆ ಇಲ್ಲಿಗೆ ಬರ್ಬೇಕಾಯ್ತವಾ, ಸನ್ರೈಸ್ ನೋಡಲಿಕ್ಕೆ ಬರ್ಬೇಕು ಇಲ್ಲಿಗೆ ನಾವು. ನಾನು ಎಣಿಸ್ತಾ ಇದ್ದೆ ಸನ್ರೈಸ್ ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿ. ಬೀಚಲ್ಲಿ ಸನ್ರೈಸ್ ನೋಡಲಿಕ್ಕೆ ಆಗ್ತದಾ? ಇಲ್ಲ ಸನ್ಸೆಟ್ ಮಾತ್ರ ಅಲ್ಲಿ ನೋಡ್ಲಿಕ್ಕೆ ಆಗೋದು, ಇಲ್ಲಿ ಆಗ್ತದಂತೆ. ಮಳೆ ಬಂದರೆ ಹಾಂ ಕಮ್ಮಿ ಹೇಳಿದ್ದು, ಜಾಸ್ತಿ ಹೇಳಿಲ್ಲ. 800 ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಬೋಟಿಂಗ್? 6 ಗಂಟೆಗೆ. ಸನ್ರೈಸ್ ಚಂದ. ಈಗ ಹೇಳಲಿಕ್ಕೆ ಆಗುದಿಲ್ಲ, ಇದು ಸನ್ರೈಸ್ ಮೋಡ ಈಚೆ ಇದು ಬೋಟ್ ಬರ್ತಾ ಉಂಟಲ್ಲ. ಅದೀಗ ಹೋದವರ? ಈಗ ಹೋದವರದು? ಅದು ಆಚೆಯಿಂದ ಹೀಗೆ ಹೋಗಿ ಅವರು ಅಲ್ಲಿ ಬರ್ತಾರೆ, ಅಲ್ಲಿ ಹೋಗ್ತೀರಾ? ಒಂದು 12 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಮೇಲೆವರೆಗೆ ಬರ್ತದ ನೀರು? ಕಾಡು ತೊಳಿ ಒಂಥರ ಕಾಡಿ ಪ್ರೈ ತೊಳೆ ಪಾರೆ. ನಾವೊಂದೀಗ ಕತ್ತಲೆಗೆ ಹೋಗ್ತಾ ಇದ್ದೇವೆ ಬೋಟಿಂಗ್. ಜೋರು ಮಳೆ ಬರುವ ಲಕ್ಷಣ ಇತ್ತಾಯ್ತಾ, ಗುಡುಗು ಸಿಡಿಲು ಸಹಿತ ಮಳೆ ಬರುವಂತಹ ಲಕ್ಷಣ ಕಾಣ್ತಾ ಇತ್ತು. ಹಾಗೆ ನಾವು ಮತ್ತೆ ಬೋಟಿಂಗ್ ಹೋಗೋದನ್ನು ಕ್ಯಾನ್ಸಲ್ ಮಾಡಿ ನಾಳೆ ಬರ್ತೇವೆ ಅಂತ ಹೇಳಿದೆವು ಅವ್ರ ಹತ್ರ. ಕ್ಲಿಯರ್ ವೆದರ್ ಇಪ್ಪನಾಗ ಮಾರ್ನಿಂಗ್ ಬರ್ಪ ಸನ್ರೈಸ್ ತುಯಾರೆ. ಹಾಂ ಅವೇ ಮುಳ್ ಸೋಜುಣಿಗೆರು ಇದಾನೆ ಜಯ ಪಾವಣ ಗ್ಯಾರಂಟಿ ಜಿ ಬರ್ತಾರೆ ದಾನೆ ಅಂಚಿ ಪೊಂಡ ಸಮುದ್ರ ಅಂದು ಸ್ಟ್ರೈಟ್ ಪೊಂಡ ಕಾರ್ಕಳ ಮಠ ಉಂಟು, ಸುವರ್ಣ ನದಿ. ಸುವರ್ಣ ನದಿக்கு ಜಾಯಿನ್ ಆಪುಂಡ ಸುವರ್ಣ ನದಿ, ಇಂದು ಸುವರ್ಣ ನದಿಯಾ? ಓಹೋ, ಮಣಿಪಾಲ ಕಾರ್ಕಳ. ಹಾಂ ಹಾಂ ಹಾಂ. ಇಲ್ಲಿ ನೋಡಿ ಒಬ್ರು ಎಂಜಾಯ್ ಮಾಡುವ ಸ್ಟೈಲ್ ನೋಡಿ. ಯಪ್ಪ ದೇವರೇ ಭಯಂಕರ. ರಾತ್ರಿ ಆಯ್ತಾಯ್ತಾ, ವಿ ಆರ್ ವೆರಿ ಲೇಟ್. ಅದಾ ಮುಳಂಜಿ 4 ಗಂಟೆ ಕಾಣಲ ಇಪ್ಪೋಡಾನು ನೋಡಿ ಇವರ ಅವಸ್ಥೆ. ನಿನ್ನೆ ಸಮುದ್ರದಲ್ಲಿ ಮಲಗಿದ್ರು, ಇವತ್ತಿಲ್ಲಿ ಬಲೆಯಲ್ಲಿ ಮಲಗಿದ್ದಾರೆ. ಸಮುದ್ರದಲ್ಲಿ ಸಿಕ್ಕಿದ ಮೀನು. ದೊಡ್ಡ ತಿಮಿಂಗಿಲ ಸಿಕ್ಕಿದೆ ಇಲ್ಲಿ. ತಾಳೆದ ಇವರ ಸೋಜಾಡ ಜಯ ಓಳಿಲ್ಲ ಗೊತ್ತಾರನ. ಹಾ ಪದ್ಯವಣ್ಣ ಜೋ ಜೋ ಶ್ರೀಕೃಷ್ಣ ಪರಮಾನಂದ ಜಯತಾವಣ್ಣ ಜಯ ಆಗ್ಲೇ ಲಕ್ಕರ ಪ್ರಿಯ ಜಾನೆ
ಜೋಕ್ಲ ಬಾಲೆನಿಗೆ ಪೋಣ ತೊಟ್ಟಿನ ಅಂಚನೆಗೆ ಪೋಣ ಎಂಚಿನವು ಇಲ್ಲಿ ನೋಡಿ ಎಂತ ಚಂದದ ವ್ಯೂ ನೋಡಿ ಅಂತೆ. ವಾವ್, ಕಲರ್ ಕಲರ್ ಆಕಾಶ ನೋಡಿ. ಅದರಲ್ಲಿ ಲೈಟ್ ಆಗ್ತಾ ಇದ್ದಾರೆ ಆಕಾಶದಿಂದ. ನೋಡಿ, ನಿನ್ನೆಯ ಸಮುದ್ರದ ಒಂದು ಸ್ಟೈಲೇ ಬೇರೆ, ಇವತ್ತಿನ ಸಮುದ್ರದ ಸ್ಟೈಲೇ ಬೇರೆ. ನನ್ನ ಈ ವ್ಲಾಗ್ ನಿಮ್ಗೆಲ್ಲರಿಗೆ ಸಹ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಯಿತಾ, ಮತ್ತು ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀ ಕೃಷ್ಣ, ಜೈ ಮುಖ್ಯಪ್ರಾಣ. ದೇವರೆಲ್ಲರಿಗೆ ಕೂಡ ಒಳ್ಳೆ ಸುಖ ಸಮೃದ್ಧಿಯನ್ನು ಕೊಡಲಿ.